ಅಂಚನೆ ತುಳುವಿನ ಮನಸ್ಸು ಕೊಡು. ನಮ್ಮ ತುಳುನಾಡಿನಲ್ಲಿ 6 ತಿಂಗಳಿಗೊಂದು ವಿಶೇಷವಾದ ಕಾಲವಿದೆ. ಈ 6 ತಿಂಗಳಿನಲ್ಲಿ ತುಳುನಾಡಿನಲ್ಲಿ ಒಂದು ವಿಶಿಷ್ಟವಾದ ಆಚರಣೆ ಇದೆ. ಅದು ಆಹಾರ ಪದ್ಧತಿ ಆಗಿರಬಹುದು, ಜನಪದ ಕಲೆ ಆಗಿರಬಹುದು. ಇಂದು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಂದ ಈ 6 ತಿಂಗಳ ಮಹತ್ವದ ಬಗ್ಗೆ ವಿಶೇಷವಾದ ಕಾರ್ಯಕ್ರಮ ಆಚರಣೆ ದಿನವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಇಂದಿನ ಸಮಾರಂಭದ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುವ ಸಮಯ. ಇಂದಿನ ಸಮಾರಂಭದ ಅತಿಥಿಗಳು ಶ್ರೀ ಈಶ್ವರ್, ಬಿಇಒ ದಕ್ಷಿಣ ವಲಯ ಮಂಗಳೂರು, ಶ್ರೀ ಪ್ರಶಾಂತ್, ಬಿಆರ್ಸಿ ದಕ್ಷಿಣ ವಲಯ ಮಂಗಳೂರು. ಬೇಗ ಸೆಟ್ ಮಾಡು. ಶ್ರೀ ಪ್ರಶಾಂತ್ ರಾವ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಶಾಶ್ವತ ವಿದ್ಯಾಸಂಸ್ಥೆಗಳು ಡಿಸ್ಟ್ರಿಕ್ಟ್ ಮಂಗಳೂರು. ಶ್ರೀಮತಿ ರಂಜಿತಾ ಜೋಶಿ, ಹೆಡ್ ಮಿಸ್ಟ್ರೆಸ್ ಪರಿಜ್ಞಾನ ವಿದ್ಯಾಲಯ. ಶ್ರೀ ಚಂದ್ರಶೇಖರ್, ಕಾರ್ಯದರ್ಶಿಗಳು ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಅದೇ ರೀತಿ ಗಣೇಶ್ ಪ್ರಸನ್ನ, ಶಾಲಾ ಹಳೆ ವಿದ್ಯಾರ್ಥಿ. ಈ ಎಲ್ಲ ಅತಿಥಿಗಳೆಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಡೆಸಿಕೊಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಮಹಾಗಣೇಶ ಸ್ವಾಮಿಯೇ ಇರೆನ ಪಾದಗು ಶರಣು, ಆನೆ ಗುಟ್ಟಿದ ಗುಡಿಟೆ ಉಲ್ಲಿ, ಆನೆ ಮೋನೆದ ಗಣಪತಿ ದೇವಿ, ಆನೆ ಗುಟ್ಟಿದ ಗುಡಿಟೆ ಉಲ್ಲಿ, ಆನೆ ಮೋನೆದ ಗಣಪತಿ ದೇವಿ, ಮಾತ ಕಷ್ಟಲಿನ ಪರಿಹಾರ ಮಲ್ಪುನ ಶರವು ಕ್ಷೇತ್ರದ ವಿಘ್ನೇಶ ದೇವಿ, ಮಾತ ಕಷ್ಟಲಿನ ಪರಿಹಾರ ಮಲ್ಪುನ ಶರವು ಕ್ಷೇತ್ರದ ವಿಘ್ನೇಶ ದೇವಿ. ಓಂ ಗಣೇಶ ಮಹಾಗಣೇಶ ಸ್ವಾಮಿಯೇ ಇರೆನ ಪಾದಗು ಶರಣು, ಓಂ ಗಣೇಶ ಮಹಾಗಣೇಶ ಸ್ವಾಮಿಯೇ ಇರೆನ ಪಾದಗು ಶರಣು. ಓಂ ಗಣೇಶ ಓಂ ಗಣೇಶ ಓಂ ನಮೋ ವಿನಾಯಕ, ಈನ ಪಾದ ಗಡ್ಡ ಊರು ಸ್ವಾಮಿ ಶ್ರೀ ವಿನಾಯಕ. ಓಂ ಗಣೇಶ ಓಂ ಗಣೇಶ ಓಂ ನಮೋ ವಿನಾಯಕ, ಈನ ಪಾದ ಗಡ್ಡ ಊರು ಸ್ವಾಮಿ ಶ್ರೀ ವಿನಾಯಕ. ಓಂ ಗಣೇಶ ಮಹಾಗಣೇಶ ಸ್ವಾಮಿಯೇ ಇರೆನ ಪಾದಗು ಶರಣು, ಓಂ ಗಣೇಶ ಮಹಾಗಣೇಶ ಸ್ವಾಮಿಯೇ ಇರೆನ ಪಾದಗು ಶರಣು, ಸ್ವಾಮಿಯೇ ಇರೆನ ಪಾದಗು ಶರಣು. ಎರಡು ಸದಸ್ಯರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ತಾವುಗಳು ವೇದಿಕೆ ಪ್ರಾರಂಭದೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ಶಿಕ್ಷಕರಾದ ಶ್ರೀ ಗಣೇಶ್. ಆತ್ಮೀಯರೇ, ಮಂಗಳೂರು ದಕ್ಷಿಣ ವಲಯ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ತುಳುನಾಡಿನ ಸಂಪ್ರದಾಯದಂತೆ ಎಲೆ ಅಡಿಕೆ ನೀಡುವುದರ ಮುಖಾಂತರ ಪ್ರದೀಪ್ ಸರ್ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಸಂಸ್ಥೆಯ CEO ಅವರು ನಮ್ಮ ಮೇಲೆ ಬಹಳ ವಿಶೇಷವಾದಂತಹ ಒಂದು ಆತ್ಮೀಯತೆ ಹೊಂದಿರತಕ್ಕಂಥವರು. ನಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅವರು ಸಲಹೆ ಸೂಚನೆ ನೀಡ್ತಾ ಇರ್ತಾರೆ. ಶ್ರೀ ಪ್ರಶಾಂತ್ ಆರ್ ರಾವ್, CEO, ಸಾರಸ್ವತ ವಿದ್ಯಾಸಂಸ್ಥೆ, ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ PT ಸರ್ ಎಲೆ ಅಡಿಕೆ ನೀಡುವುದರ ಮುಖಾಂತರ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ರಂಜಿತಾ ಜೋಶಿ ನಮ್ಮೊಟ್ಟಿಗಿದ್ದಾರೆ, ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಶ್ರೀಮತಿ ಗಾಯತ್ರಿ ಅದ್ಯಪಾಡಿ ಎಲೆ ಅಡಿಕೆ ನೀಡುವುದರ ಮುಖಾಂತರ ಸ್ವಾಗತಿಸಬೇಕು ಅಂಥೇಳಿ ಕೋರ್ತಾ ಇದ್ದೇನೆ.
ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಗುರುಮೂರ್ತಿ ಪಿ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀನಿವಾಸ್ ಶೆಣೈ ಎಲೆ ಅಡಿಕೆ ನೀಡುವುದರ ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯವರಾದಂತಹ ಚಂದ್ರಶೇಖರ್ ಹಾಗೂ ಅಧ್ಯಕ್ಷರಾದಂತಹ ಜೀವನ್ ಸೋಮೇಶ್ವರ ಇಬ್ಬರೂ ಸಹ ಆಗಮಿಸಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಗೋಪಾಲ್ ಸರ್ ಎಲೆ ಅಡಿಕೆ ನೀಡುವುದರ ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು, ಹಾರ್ದಿಕವಾದಂಥ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇದೊಂದು ಬಹಳ ಸಂತೋಷದ ಸಮಾರಂಭದಲ್ಲಿ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ನೆರೆದಿದ್ದೀರಿ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಕ್ರಮದ ಕೇಂದ್ರಬಿಂದು ಮಕ್ಕಳು, ನಿಮ್ಮೆಲ್ಲರ ಶ್ರಮ ತುಂಬ ಇದೆ ಇದರಲ್ಲಿ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲರಿಗೂ ಕೂಡ ಮಗದೊಮ್ಮೆ ಸ್ವಾಗತವನ್ನು ಬಯಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಭ್ಯಾಗತರನ್ನು ಸ್ವಾಗತಿಸಿದಂಥ ನಿಮಗೂ ಧನ್ಯವಾದಗಳು ಸರ್. ಈಗ ಇಂದಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತು ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀ ಗುರುಮೂರ್ತಿ ಪಿ ಇವರಿಂದ. ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಈಶ್ವರ್ ಸರ್ ಅವರೇ, ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಯ CEO ಪ್ರಶಾಂತ್ ಸರ್ ಅವರೇ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ, ಅಧ್ಯಕ್ಷರು ಹಾಗೂ ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿಯವರೇ, ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರೇ, ಹಾಗೂ ಶಿಕ್ಷಕೇತರ ವೃಂದದವರೇ, ಪ್ರೀತಿಯ ಮಕ್ಕಳೇ, ಇಂದು ವಿಶಿಷ್ಟವಾದಂಥ ದಿನ. ತುಳುನಾಡಿನ ಸಂಪ್ರದಾಯವನ್ನು ಬಿಂಬಿಸ್ತಕ್ಕಂಥ ಒಂದು ಆ ಆಟಿ ತಿಂಗಳಲ್ಲಿ ಆಹಾರ ಪದ್ಧತಿ ಹೇಗಿರಬೇಕು ಅಂತಕ್ಕಂಥ ಏನು ಸಂಪ್ರದಾಯ ಇದೆ, ಅದನ್ನು ಎಲ್ಲ ಮಕ್ಕಳಿಗೆ ಪರಿಚಯಿಸಿ ಅದನ್ನು ಸೇವಿಸಿ ಅದರ ಸ್ವಾದವನ್ನು ಸವಿಯುವಂಥ ಸುಂದರ ಕ್ಷಣ ಅಂತ ನಾನು ಭಾವಿಸ್ಕೊಳ್ತೇನೆ. ಇದನ್ನು ಮಾನ್ಯ ಈಗ ಪ್ರಸ್ತುತ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಸರ್ ಅವರು BU ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಏನು ಪರಿಕಲ್ಪನೆಯನ್ನು ಎಲ್ಲ ಶಾಲೆಗಳಲ್ಲಿ ಮೂಡಿಸಿದರು. ಅಂದಿನಿಂದನೂ ನಾವು ಇವತ್ತಿನವರೆಗೂ ಸಹ ಅದನ್ನು ಮಾಡ್ಕೊಂಡು ಬಂದಿದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿ ತುಂಬ ಮಟ್ಟದ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ನಾವು ಸುಮಾರು ಸಾವಿರಾರು ಜನರನ್ನು ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ವಿದ್ಯಾಲಯ, ಕಾಲೇಜು ಮತ್ತು ನಮ್ಮ ಹೈಸ್ಕೂಲ್ ಒಟ್ಟಿಗೆ ಸೇರಿ ಭಾಳ ಅದ್ಭುತ, ಈವನ್ ಗ್ರ್ಯಾಂಡ್ ಪೇರೆಂಟ್ಸ್ ಸೇರಿಸ್ಕೊಂಡು ನಾವು ಇನ್ನು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದೆವು. ಈಗ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ನಾವು ಈ ಒಂದು ಹಂಚಿಕೆ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಇಂದು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಎಲ್ಲರೂ ಏನು ಎಂಜಾಯ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಭಾವಿಸ್ಕೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ಶ್ರಮ ಹೆಚ್ಚಿದೆ. ಯಾಕೆಂದರೆ ಶಿಕ್ಷಕರು ಮಕ್ಕಳಿಗೆ ಯಾವ ತಿಂಡಿ ಮಾಡಬೇಕು, ಯಾರಿಗೆ ಸಾಧ್ಯ ಇದೆ ಅವರಿಗೆ ನಾವು ಆ ತಿಂಡಿಯನ್ನು ಹಂಚಿಕೆ ಮಾಡಿಕೊಟ್ಟು ಮಕ್ಕಳು ಮಾಡ್ಕೊಂಡು ಬಂದಿದ್ದಾರೆ. ಅದು ಎಲ್ಲ ತಿಂಡಿ ಎಲ್ಲರೂ ಸವಿಯೋದಂತ ಉಂಟಲ್ಲ ಈ ಒಂದು ಹಾಲಲ್ಲಿ ಕೂತ್ಕೊಂಡು, ಅದು ಅದ್ಭುತವಾದಂಥ ಮೆಮೊರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತೇನೆ ಎಲ್ಲ ಗಣ್ಯರಿಗೂ ಸಹ ನಾನು ಶಾಲಾ ವತಿಯಿಂದ ಮತ್ತು ವೈಯಕ್ತಿಕವಾಗಿ ವಂದಿಸ್ತಾ
ಲಿಲಿಬಾಯಸ್ ಮೇಡಮ್ ಅಂತೇಳಿ ನಮ್ಮ ದೈಹಿಕ ಶಿಕ್ಷಕರ ಸಂಘದ ರಾಜ್ಯ ಸಂಘದ ದಕ್ಷಿಣ ಕನ್ನಡದ ಜಿಲ್ಲಾ ಸಂಘದ ಅಧ್ಯಕ್ಷರು. ನಾವು ಈಗಷ್ಟೇ ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೇ ಕಾಲ್ ಮಾಡಿದೆ ಅನಿಸುತ್ತೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ನಾನು ಶಾಲಾ ವತಿಯಿಂದ ಕೊಡ್ತಾ ಇದ್ದೇನೆ. ಓಕೆ, ನನ್ನ ಈ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಶಾಲಾ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಇಂದಿನ ಆಟುಡಂಜಿ ದಿನ ಈ ಕಾರ್ಯಕ್ರಮದ ಉದ್ಘಾಟನೆ. ಸಂಪ್ರದಾಯವಾದಂತಹ ತೆಂಗಿನ ಕೊಂಬನ್ನು ಆರಂಭಿಸುವುದರ ಮೂಲಕ ಎಲ್ಲ ಇಂದಿನ ಸಮಾರಂಭದ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಧಾನ ಅತಿಥಿಗಳಾದಂತಹ ಶ್ರೀಯುತ ಶ್ರೀ ಈಶ್ವರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ಹಾಗೂ ಇತರ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದ ಅತಿಥಿಗಳು ಶ್ರೀ ಈಶ್ವರ್ BO ದಕ್ಷಿಣ ವಲಯ ಮಂಗಳೂರು. ಇವರು ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಶಾಲೆಯಲ್ಲಿ ಆಟಿದೊಂಜಿ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ನನ್ನ ಜೀವನದಲ್ಲಿ ನನ್ನ ಇದರಲ್ಲಿ ವಿಶೇಷವಾಗಿ ಒಂದು ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮುಖ್ಯ ಶಿಕ್ಷಕ ಸಹಶಿಕ್ಷಕ ಬಂಧುಗಳಿಗೂ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದವರಿಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ನಮ್ಮ ಪ್ರಶಾಂತ್ ಸರ್ CEO ಮತ್ತು ಎಲ್ಲ ವೇದಿಕೆ ಮೇಲೆ ಏನಿದ್ದೀರಿ ಎಲ್ಲ ಜೊತೆಗೆ ನಮ್ಮ ಶಾಲಾ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಹಬ್ಬದ ರೀತಿಯಲ್ಲಿ ಸಡಗರದೊಂದಿಗೆ ನಾವು ಆಚರಣೆಯನ್ನು ನೀವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯ ಸರ್ಕಾರಿ ಕಟ್ಟಡಗಳಲ್ಲಿ ಮನೆಗಳ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸುವುದರ ಮುಖಾಂತರ ನಮ್ಮ ದೇಶಕ್ಕೆ ನಾವು ಪ್ರೀತಿ ಗೌರವ ಎಲ್ಲವನ್ನೂ ನಮ್ಮ ದೇಶಕ್ಕೆ ದೊರಕುವಂತೆ ಮಾಡುವಂಥ ಒಂದು ಕೆಲಸ ಇದಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ ಮಕ್ಕಳೇ, ನಮಗೆ ಸ್ವಾತಂತ್ರ್ಯ ಬಂದು ನಮಗೆ 75 ವರ್ಷಗಳು ಕಳೆದಿದೆ. 75 ವರ್ಷಗಳನ್ನು ನಾವೇನಂತೀವಿ ಕನ್ನಡದಲ್ಲೇ ಅಮೃತ ಮಹೋತ್ಸವ ಅಲ್ವಾ? ಅಮೃತ ಮಹೋತ್ಸವವನ್ನು ನಾವು ಕಾಣ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಅಮೃತ ಮಹೋತ್ಸವಕ್ಕೆ ನಾವೇನಂತೀವಿ ಪ್ಲಾಟಿನಮ್ ಜುಬಿಲಿ ಅಂತ ಹೇಳ್ತೀರಲ್ವಾ? ಈ 75 ವರ್ಷ ನಮಗೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿ ನಾವು ಇವತ್ತು ದೇಶದಲ್ಲಿ ನಾವು ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಮೂಲ ಕಾರಣ ಈ ನಮಗೆ ಹಲವಾರು ಮಹನೀಯರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ರಾಷ್ಟ್ರ ನಾಯಕರು ದೇಶ ಪ್ರೇಮಿಗಳು ಇವರೆಲ್ಲರೂ ಕೂಡ ತಮ್ಮ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇದು ಕೇವಲ ನಮಗೆ ಮಾತಿನಿಂದ ಸಿಕ್ಕಿರುವಂಥ ಸ್ವಾತಂತ್ರ್ಯ ಅಲ್ಲ, ಸತತ ಪರಿಶ್ರಮ ಜೀವವನ್ನು ಬಲಿ ಕೊಟ್ಟು ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇದನ್ನು ನಾವು ನಮ್ಮ ಭಾರತ ದೇಶವನ್ನು ನಾವು ಸಂರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಈ ಕಾರ್ಯಕ್ರಮವನ್ನು ದಿನಾಂಕ 13, 14, 15 3 ದಿನ
ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಮಕ್ಕಳೇ, ನೀವೇನಿದ್ದೀರಿ, ನೀವುಗಳು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಇವತ್ತಿನ ದಿನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿರುವುದನ್ನು ನೀವು ಕಂಡಿದ್ದೀರಾ ಅಲ್ವಾ ಮಕ್ಕಳೇ? ಹಾಗಾಗಿ ನೀವು ಅದನ್ನು ಗಮನಿಸಬೇಕು. ನಾವು ರಾಷ್ಟ್ರಧ್ವಜಕ್ಕೆ ನಾವು ಗೌರವವನ್ನು ಕೊಡಬೇಕು. ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಾದರೂ ಗೇಟಿನ ಮುಂಭಾಗದಲ್ಲಿ ಕೆಳಗಡೆ ಏನಾದರೂ ರಾಷ್ಟ್ರಧ್ವಜವನ್ನು ತಾವುಗಳು ಏನಾದರೂ ಕಟ್ಟಿರೋದನ್ನು ಕಂಡು ಬಂದರೆ ಅವ್ರಿಗೆ ನೀವು ಸಲಹೆ ಸೂಚನೆಗಳನ್ನು ಕೊಡಬೇಕು. ನಾವು ರಾಷ್ಟ್ರದ ಧ್ವಜವನ್ನು ನಾವು ಕೆಳಗಡೆ ಕಟ್ಟಬಾರ್ದು. ನಾವು ಅದನ್ನು ಕೂಡ ಹಿಡಿದುಕೊಳ್ಳುವಂಥ ರೀತಿಯಲ್ಲೂ ಕೂಡ ನಮ್ಮ ದೇಹಕ್ಕಿಂತ ಎತ್ತರದ ಸ್ಥಳದಲ್ಲಿ ನಾವು ಇಟ್ಕೋಬೇಕು ಅದನ್ನು. ಒಂದು. ಎರಡನೇದು, ನಮ್ಮ ಮನೆಗಳಲ್ಲೂ ಕೂಡ ನಾವು ಗೇಟು, ಕಾಂಪೌಂಡು, ಗ್ರಿಲ್ಸು ಈ ಥರ ನಾವು ಕಟ್ಟಲಿಕ್ಕೆ ಹೋಗಬಾರ್ದು. ಮನೆಯ ಮೇಲ್ಭಾಗದಲ್ಲಿ ಹಾರಾಡುವಂತೆ ಅದನ್ನು ನಾವು ಧ್ವಜಾರೋಹಣವನ್ನು ಮಾಡಬೇಕಾಗಿದೆ ಮಕ್ಕಳೇ. ಅದನ್ನು ನೀವು ನಿಮ್ಮ ಮನೆಗಳಲ್ಲಿ ಆ ಥರ ಸಣ್ಣ ಪುಟ್ಟ ಇವಿದ್ರೆ ಬದಲಾವಣೆಗಳನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ನಾವು ಕೆಲ ಕಡೆ ನಾವು ಸ್ವಾಗತವನ್ನು ಕೋರಿದರೆ ನಮಗೆ ರೋಸನ್ನು ಕೊಡ್ತಾರೆ, ಪುಸ್ತಕಗಳನ್ನು ಕೊಡ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ಎಲೆ ಅಡಿಕೆಯನ್ನು ಕೊಟ್ಟಿದ್ದಾರೆ. ಎಲೆ ಅಡಿಕೆಯನ್ನು ಕೊಟ್ಟು ನಮ್ಮ ಕಡೆ ಆ ಎಲೆ ಅಡಿಕೆ ಏನಿದೆ ಅದನ್ನು ಈಕ್ವಲ್ ಟು ದೇವರಿಗೆ ಹೋಲಿಕೆ ಮಾಡ್ತಾರೆ. ದೇವರಿಗೆ ಹೋಲಿಕೆ ಅಂದರೆ ಗೊತ್ತಾ? ಎಲೆ ಅಡಿಕೆ ಕೊಟ್ಟು ಸತ್ಯ ಮಾಡಿಬಿಟ್ರೆ ಮುಗಿದೋಯ್ತು. ಸತ್ಯ ಮಾಡೋದು ಗೊತ್ತಾ ಮಕ್ಕಳೇ? ಸತ್ಯ ಮಾಡೋದು, ಪ್ರಮಾಣ ಮಾಡೋದು ಗೊತ್ತಿಲ್ವೇನಾ? ನಾನು ಹೇಳೋ ಭಾಷೆ ಗೊತ್ತಾಯ್ತಾಯ್ತಾ? ಹಾಂ, ಪ್ರಮಾಣ ಮಾಡಬೇಕಾದ್ರೂ ಕೂಡ ಎಲೆ ಅಡಿಕೆಯನ್ನು ಬಳಸ್ತಾರೆ. ಅದರರ್ಥ ಅಷ್ಟು ಪವಿತ್ರವಾಗಿರುವಂತಹ ವಸ್ತುವನ್ನು ನಮಗೆ ಇವತ್ತು ನೀವು ನೀಡಿದ್ದೀರಿ. ಜೊತೆಗೆ ವಿಶೇಷವಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಮತ್ತು ಹಲವಾರು ರುಚಿಕರವಾದಂಥ ಸ್ಥಳೀಯ ಭೋಜನಗಳನ್ನು ಕೂಡ ತಾವುಗಳು ಮಾಡಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ. ಇದರಲ್ಲಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದಲ್ಲಿ ಆಗಲೇ ನಾನು ಹೇಳಿದಾಗೆ ನಮ್ಮ CEO ಸರ್ ಆದಂತಹ ನಮ್ಮ ಪ್ರಶಾಂತ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಶಾಲೆಯ ಗುರುಮೂರ್ತಿ ಸರ್ HM ಅವರು ಇದ್ದಾರೆ, ರಂಜಿತಾ ಮೇಡಮ್ ಇದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಚಂದ್ರಶೇಖರ್ ಸರ್ ಅವರು ಇದ್ದಾರೆ. ಮತ್ತು ಜೀವನ್ ಸೋಮೇಶ್ವರ್ ಅವರು ಈ ಸಂಸ್ಥೆಯ ಅಧ್ಯಕ್ಷರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿ, ಮತ್ತು ಹಿರಿಯವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹಬ್ಬದ ರೀತಿಯಲ್ಲಿ, ಹಬ್ಬದ ಸಡಗರದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಬಂದಿದ್ದೀವಿ. ನೀವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಎಲ್ರಿಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಒಳ್ಳೆಯದನ್ನು ಕೊಡಲಿ. ಮಕ್ಕಳೇ, ಚೆನ್ನಾಗಿ ಓದಿ. ನಿಮ್ಗೆ ಉಳಿದಿರೋದು ಒಂದೇ ಮಕ್ಕಳೇ, ನೀವು ಶಾಲೆಗೆ ಸೇರಿರೋದು ಚೆನ್ನಾಗಿ ಓದಲು ಸಲುವಾಗಿ. ಚೆನ್ನಾಗಿ ಓದಿ, ಸತತ ಪ್ರಯತ್ನದಿಂದ ಚೆನ್ನಾಗಿ ಓದುವುದರ ಮೂಲಕ ನಮ್ಮ ಈ ದೇಶ, ನಾಡು, ಸಂಸ್ಕೃತಿಗೆ ತಾವುಗಳು ಹೆಸರನ್ನು ತರಬೇಕು ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಎಲ್ಲ ಆಚರಣೆಗಳು ನಮಗೆ ತುಂಬ ಇಷ್ಟ ಆಗ್ತದೆ. ಏನು ಈ ಸ್ಥಳೀಯವಾಗಿ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಬಳಸಿಕೊಂಡು ಆಹಾರ ಪದಾರ್ಥಗಳನ್ನು ತಯಾರಿಸುವ ಪದ್ಧತಿ ಆಗಿರ್ಬೋದು, ಇಲ್ಲಿ ಅಲಂಕಾರ ಮಾಡಿರುವಂಥ ರೀತಿ ಪ್ರತಿಯೊಂದು ಕೂಡ ನಮಗೆ ಸಂತೋಷವನ್ನು ತರ್ತದೆ. ತಾವುಗಳು ಕೂಡ ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಇವರು ಈ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆನಂದಾಶ್ರಮ ಶಾಲೆ ಅಂತ ಹೇಳುವಾಗ ಅದರ ಬಗ್ಗೆ ನನಗೆ ತುಂಬ ಆತ್ಮೀಯತೆ ಇದೆ. ಯಾಕೆಂತ ಹೇಳಿದರೆ ಹಲವಾರು ಕ್ರೀಡಾ ಸಂಘಟನೆಗಳನ್ನು ನಡೆಸಿದಂಥ ಒಂದು ಶಾಲೆ ಇದು. ಇಲ್ಲಿಯ ಮುಖ್ಯ ಶಿಕ್ಷಕರು ನಮಗೆ ಯಾವತ್ತೂ ಕೂಡ ಸಹಕಾರ ನೀಡಿದ್ದಾರೆ. ನಾನು TPO ಆಗಿದ್ದಾಗಲೂ ಕೂಡ ನಮಗೆ ಒಳ್ಳೆ ರೀತಿಯ ಸಹಕಾರ ನೀಡಿದ್ದಾರೆ. ಹಲವು ಮಕ್ಕಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಹೆಸರನ್ನು ಪಡೆದಂತಹ ಶಾಲೆ. ಇಲ್ಲಿಯ ಶಿಕ್ಷಕ ವೃಂದ ಹಾಗೂ ಹೆಡ್ ಮಾಸ್ಟ್ರು ಸೇರಿ ದೈಹಿಕ ಶಿಕ್ಷಣ ಶಿಕ್ಷಕರು ಒಳ್ಳೆಯ ಅನುಭವದಿಂದ ಈ ಒಂದು ಕುಟುಂಬ ಇದ್ದಂತೆ ಈ ಶಾಲೆಯನ್ನು ಬೆಳೆಸಿದ್ದಾರೆ. ಹೆಸರನ್ನು ಪಡೆದಂತಹ ಶಾಲೆ ಆನಂದಾಶ್ರಮ. ಹಾಗಾಗಿ ಈ ಶಾಲೆಗೆ ಒಳ್ಳೆ ಭವಿಷ್ಯ ಇದೆ. ಮುಂದೆ ಕೂಡ ಒಳ್ಳೆ ರೀತಿಯ ಕಾರ್ಯಕ್ರಮಗಳು ನಡೀಲಿ.
ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಸರ್ ಹೇಳಿದ್ರು ಆಟಿಡೊಂಜಿ ಕೂಟ ಅವರಿಗೆ ಹೊಸ ಅನುಭವ ಅಂತ. ಒಳ್ಳೆ ಕಾರ್ಯಕ್ರಮ. ಮಕ್ಕಳು ಕೂಡ ಸ್ಥಳೀಯ ನಮ್ಮ ಕುಡ್ಲದ ಮಕ್ಕಳಾಗಿ ಇದ್ದಾರೆ. ಒಳ್ಳೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಕಾಣ್ತಿದ್ದೀರಿ ಮಕ್ಕಳೇ. ಅದೇ ರೀತಿ ಈ ಆಟಿಯ ತಿನಸುಗಳನ್ನು ತಿನ್ನುವಾಗ ಅದರಲ್ಲಿ ಒಂದು ಔಷಧೀಯ ಗುಣ ಇದೆ ಅಂತೆ. ಔಷಧೀಯ ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆಟಿ ಅಮಾವಾಸ್ಯೆಗೆ ಒಂದು ಕಷಾಯ ಕೂಡ ಕುಡಿಲಿಕ್ಕಿದೆ. ಅದು ಕಹಿ ಅಂತ ಅನಿಸ್ಬೋದು, ಅದರಲ್ಲಿ ಕೂಡ ಒಂದು ಔಷಧೀಯ ಗುಣ ಇದೆ ಅಂತೆ. ಹಾಗೆ ವೀಳ್ಯದೆಲೆ ಬಗ್ಗೆ ಕೂಡ ಸರ್ ಹೇಳಿದ್ರು. ಇಲ್ಲಿ ಊಟ ಆದಮೇಲೆ ಇಲ್ಲಿಯ ಸಾಮಾನ್ಯ ಎಲ್ಲರೂ ವೀಳ್ಯದೆಲೆಯನ್ನು ತಿಂತಾರೆ, ಯಾಕೆಂದರೆ ಅದು ಜೀರ್ಣ ಶಕ್ತಿಗೆ ಒಳ್ಳೆಯದು ಅಂತೇಳಿ. ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಈ ಶಾಲೆಯ ಮಕ್ಕಳಿಗೆ ಅದರ ಅರ್ಥವನ್ನು ತಿಳಿಸಿ ಇನ್ನು ಮುಂದೆಯೂ ಕೂಡ ಮಕ್ಕಳು ಬೇರೆ ಯಾವುದೇ ಸಂಸ್ಕೃತಿಗೆ ತಲೆಬಾಗದೆ ನಮ್ಮ ಭಾರತೀಯ ಶೈಲಿಯ ಸಂಸ್ಕೃತಿಗೆ ಅವರು ಒಗ್ಗಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಎಲ್ಲರಿಗೂ. ಅಲ್ಲದೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೂಡ ಆನಂದಾಶ್ರಮ ಶಾಲೆ ಅಂತ ಹೇಳುವಾಗ ಹಳೆ ವಿದ್ಯಾರ್ಥಿಗಳು ಕೂಡ ಹಲವು ರೀತಿಯ ಪ್ರೋತ್ಸಾಹಗಳನ್ನು ಕೊಟ್ಟು ನಾನು ತುಂಬ ನೋಡಿದ್ದೇನೆ ಸರ್. ಅದೇ ರೀತಿ ಎಲ್ಲರೂ ಕೂಡ ನಿಮಗೆ ಆ ರೀತಿಯ ಪ್ರೋತ್ಸಾಹ ಕೊಡಲಿ, ನಾವು ಕೂಡ ಸಂದರ್ಭ ಬಂದಾಗ ಕೊಡುವ ಅಂತೇಳಿ ಆಶ್ವಾಸನೆ ನೀಡುತ್ತಾ ಇಲ್ಲಿಯ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ, ಎಲ್ಲ ಇಲ್ಲಿಯ ಆಡಳಿತ ಮಂಡಳಿಯವರಿಗೆ ಹಾಗೂ ಪ್ರತ್ಯೇಕವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೂ ಎಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ. ಥ್ಯಾಂಕ್ ಯು. ನಮ್ಮ ಆನಂದಾಶ್ರಮ ಶಾಲೆಯ ಬಗ್ಗೆ, ಅದು ಬೆಳೆದು ಬಂದಂತಹ ರೀತಿಯ ಬಗ್ಗೆ, ಅದರ ಈಗಿರುವ ವಾತಾವರಣದ ಬಗ್ಗೆ ಹಾಗೂ ಶಿಕ್ಷಕ ವೃಂದದವರ ಬಗ್ಗೆ ಹಾಗೂ ನಮ್ಮ ಆಡಳಿತ ವಿಶೇಷವಾಗಿ ಆಡಳಿತ ಮಂಡಳಿಯವರ ಬಗ್ಗೆ ಎಲ್ಲರ ಬಗ್ಗೆ ಉತ್ತಮವಾದ ಮಾತುಗಳನ್ನಾಡಿ ನಮ್ಮ ಸಂಸ್ಥೆಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ ನಿಮಗೆ ಶ್ರೀಮತಿ ಲಿಲಿ ಪಾಯಸ್, ನಿಮಗೆ ಧನ್ಯವಾದಗಳು. ಈಗ ನಮ್ಮ ಸಮಾರಂಭದ ಅತಿಥಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ ಹಾಗೂ ಮಕ್ಕಳ ಬಗ್ಗೆ ಹಾಗೆ ಕಾರ್ಯಕ್ರಮದ ಬಗ್ಗೆ ಉತ್ತಮ ಮಾತುಗಳನ್ನಾಡಿದ ನಮ್ಮ BEO ದಕ್ಷಿಣ ವಲಯ ಮಂಗಳೂರು ಶ್ರೀ ಈಶ್ವರ್ರವರು ತುರ್ತು ಕಾರ್ಯದ ನಿಮಿತ್ತ ಈ ಒಂದು ಕಾರ್ಯಕ್ರಮದಿಂದ ವಿರಮಿಸುತ್ತಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆ. ಈ ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಾಗಿ ನಾನು ನಮ್ಮ ಸಂಸ್ಥೆಯ ಶಿಕ್ಷಕರಾದ ಶ್ರೀ ಪ್ರದೀಪ್ ರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಧನ್ಯವಾದ ಸಮರ್ಪಣೆ ಆದ ಬಳಿಕ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಆಟಡೊಂಜಿ ದಿನ ಎನ್ನುವ ಈ ಕಾರ್ಯಕ್ರಮದ ವಿಶೇಷವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅತಿಥಿ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಇರಿಸಿದಂತಹ ಆಸನಗಳನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಶಿಕ್ಷಕರಾದ ಶ್ರೀ ಪ್ರದೀಪ್ ರವರಿಂದ. ಈ ದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮಗೆ ಶುಭವನ್ನು ಕೋರಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಈಶ್ವರ್ ಸರ್ ಇವರಿಗೆ ಸಾರಸ್ವತ ವಿದ್ಯಾಸಂಸ್ಥೆ ಹಾಗೂ ಆನಂದಾಶ್ರಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ಶಿಕ್ಷಕೇತರ ವೃಂದದ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಯ CEO ಆದಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರು ಒಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಶಾಲಾ ಶಿಕ್ಷಕೇತರ ವೃಂದದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಲಿಲಿ ಪಾಯಸ್ ಮೇಡಮ್ ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರಂಜಿತಾ ಜೋಶಿ ಮೇಡಮ್ ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಜೀವನ್ ಸೋಮೇಶ್ವರ್, ಕಾರ್ಯದರ್ಶಿಯಾದಂಥ ಶ್ರೀಯುತ ಚಂದ್ರಶೇಖರ್, ಗಣೇಶ್ ಪ್ರಸನ್ನ ಹಾಗೂ ಇನ್ನಿತರರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟು ನಮಗೆ ಸಹಕಾರವನ್ನು ನೀಡಿದ್ದಕ್ಕೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ನಮ್ಮ ಮಕ್ಕಳು ಕೂಡ ತುಂಬ ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಮನೆಯಲ್ಲಿ ತಿಂಡಿಯನ್ನೆಲ್ಲ ಮಾಡಿಕೊಂಡು ತಂದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕೊನೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ಸು ನಮ್ಮ ಮಕ್ಕಳಿಂದ.
ಮಕ್ಕಳು ಬಹಳ ಮುತುವರ್ಜಿಯಿಂದ ಹೇಳಿದ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ತುಂಬುವುದೇ ಧನ್ಯವಾದಗಳು. ಕೊನೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬುವುದೇ ಧನ್ಯವಾದವನ್ನು ಸಮರ್ಪಿಸುತ್ತಾ ನಾನು ಧನ್ಯವಾದ ಸಮರ್ಪಣೆಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.